ಸ್ಪಂದನ ವಾಹಿನಿ ಮತ್ತು ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ರಿಜಿಸ್ಟರ್ಡ್ ಗುಡ್ಡೆಂಗಡಿ ಅಲೆವರು ಇವರ ಜಂಟಿ ಆಶ್ರಯದಲ್ಲಿ ಗಣೇಶ ಚತುರ್ಥಿಯ ಅಂಗವಾಗಿ ಭಕ್ತಿ ನಿವೇದನ ಎನ್ನುವ ವಿವಿಧ ಸ್ಪರ್ಧೆಗಳ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಅಲೆವೂರಿನ ಸಂಕಲ್ಪ ಸಭಾಭವನದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ 600ಕ್ಕೂ ಅಧಿಕ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಸುಮಾರು 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಚಿತ್ರರಚನಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. 200ಕ್ಕೂ ಹೆಚ್ಚು ಮಕ್ಕಳು ಭಕ್ತಿಗೀತೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. ಬೆಳಗಿನಿಂದ ಮಧ್ಯಾಹ್ನದವರೆಗೆ ಭಕ್ತಿಗೀತೆ ಸ್ಪರ್ಧೆಯ ಆಡಿಷನ್ ನಡೆದು ಮಧ್ಯಾಹ್ನದ ಬಳಿಕ ಅಂತಿಮ ಸುತ್ತಿನ ಸ್ಪರ್ಧೆ ನಡೆಯಿತು. ತೀರ್ಪುಗಾರರಾಗಿ ದಿವಾಕರ್ ಕಟೀಲ್, ರಾಜೇಶ್, ಅಶ್ವಿನಿ, ಸಪ್ನರಾಜ್ ಮತ್ತು ಅಂತಿಮ ಸುತ್ತಿನ ಸ್ಪರ್ಧೆಯ ತೀರ್ಪುಗಾರರಾಗಿ ಖ್ಯಾತ ಗಾಯಕರಾದ ಟಿವಿ ಗಿರಿ ಮತ್ತು ಕಿಶೋರ್ ಪೆರ್ಲಾ ಭಾಗವಹಿಸಿದ್ರು. ಇದೇ ಸಂದರ್ಭದಲ್ಲಿ ಖ್ಯಾತ ವಕೀಲರಾದ ಗಣೇಶ್ ಕುಮಾರ್, ಎನ್ಎಸ್ಕೆಯ ಶೇಷಕಾಮತ್, ವಿಶ್ವ ಇಂಡಸ್ಟ್ರಿನ ಯತೀಶ್, ಮಲಬಾರ್ ಗೋಲ್ಡನ್ ಡೈಮಂಡ್ಸ್ನ ರಾಘವೇಂದ್ರ ನಾಯಕ್, ಅಲೆವೂರು ಸಿಎ ಬ್ಯಾಂಕ್ನ ಹರೀಶ್ ಸೇರಿಗಾರ್, ದುರ್ಗಾ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಮುಖ್ಯಸ್ಥರು ಹಾಗೂ ಅಲೆವೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು ಸೇರಿದಂತೆ ಅನೇಕ ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಮಕ್ಕಳ ಪ್ರತಿಭೆಯನ್ನು ಕಂಡು ಪ್ರೋತ್ಸಾಹ ನೀಡಿದ್ದಾರೆ. ಮೋದಕ ಹಸ್ತ ಚಾಮರ ಕರ್ಣ ವಿಳಂಬಿತ ಸೂತ್ರ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಕಲೆಯನ್ನು ಕಲಿಸಿದವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅವರಿಗೆ ಆತ್ಮೀಯ ನಾಯಕರಾಗಿರುವ ರಾಜೇಶ್ ಲಕ್ಸ್ ಡೆವಲಪರ್ಸ್ ಅವರು ನಮ್ಮನ್ನ ಸೇರಿಕೊಳ್ತಾ ಇದ್ದಾರೆ. ಅವರಿಗೂ ಆತ್ಮೀಯವಾದಂತಹ ಸ್ವಾಗತ. ಒಂದೇ ಮಾತಿ ಓಕೆ, ಆರಂಭ ಮಾಡ್ತಾ ಇದ್ದೇವೆ. ಆರ್ ಯು ರೆಡಿ? ಮಂದಮತಿ ಖಳನಾಯಕ ತಾತ್ವಿಕರ ಸಾತ್ವಿಕರ ದಳ ನಮ್ಮದಾಗಿರಲು, ತಾತ್ವಿಕರ ಸಾತ್ವಿಕರ ದಳ ನಮ್ಮದಾಗಿರಲು, ಸಲ್ಲದಿದು ಸ್ನೇಹದಲ್ಲಿ ಜಿದಿ ಉಡಲ ನಂಬಿಂಚಿ ಸಿರಿದೇವಿಯೇ ಅಲೆಯೂರುಡು ನಿಲಯಾಯಿ ಗಣಪತಿ ಪವಡಿಸು